ದಕ್ಷಿಣ ಕನ್ನಡ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಎಂಡ್ಯೂರೆನ್ಸ್ ಅಕಾಡೆಮಿ ವತಿಯಿಂದ ವಿಶ್ವ ಮಕ್ಕಳ ಅಥ್ಲೆಟಿಕ್ಸ್ ದಿನದ ಪ್ರಯುಕ್ತ ರಾಜ್ಯ ಮಟ್ಟದ ಮಕ್ಕಳ ಅಥ್ಲೆಟಿಕ್ಸ್ ಕೂಟವು ನಗರದ ಮಂಗಳ ಸ್ಟೇಡಿಯಂನಲ್ಲಿ ನಡೆಯುತ್ತಿದೆ. ಮಂಗಳೂರಿನ ಮಂಗಳ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಮಕ್ಕಳ ಅಥ್ಲೆಟಿಕ್ ಕೂಟದ ಉದ್ಘಾಟನಾ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕ ಪ್ರದೀಪ್ ಡಿಸೋಜಾ ಅವರು ಮಾತನಾಡಿ, ಕ್ರೀಡಾಕೂಟಗಳು ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ವೇದಿಕೆ. ಅತ್ಯಧಿಕ ಸಂಖ್ಯೆಯಲ್ಲಿ ಮಕ್ಕಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವುದು ಖುಷಿಯ ವಿಚಾರ ಎಂದರು. ಈ ಒಂದು ಮಕ್ಕಳ ಕ್ರೀಡಾಕೂಟವು ನಿಜವಾಗಿ ಮಕ್ಕಳಲ್ಲಿ ಒಂದು ಪ್ರತಿಭೆಯನ್ನು ಒಂದು ರೀತಿ ಹೊರಹೊಮ್ಮಲು ಅವಕಾಶ ಮಾಡಿಕೊಡ್ತದೆ. ಇಲ್ಲಿ ಸ್ಟೇಜಲ್ಲಿ ನೋಡುವಾಗ ನನಗೆ ಸಂತೋಷ ಆಗ್ತದೆ. ನನ್ನನ್ನು ಹೊರತುಪಡಿಸುವುದರೆಲ್ಲರೂ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳೇ. ಅವರು ಒಬ್ಬೊಬ್ಬರ ಮಾದರಿಯಾಗಿ ನಮಗೆ ನೋಡಲಿಕ್ಕೆ ಚೆಂದ ಆಗ್ತದೆ. ಅವರನ್ನು ನೋಡುವಾಗ ಕೂಡ ಇಂಥ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳನ್ನು ನಾನು ಶುಭ ಹಾರೈಸ್ತೇನೆ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಈ ಮಕ್ಕಳು ಹೊರಗೆ ಬರಲಿಕ್ಕೆ ಇನ್ನೊಂದು ನೋಡ್ತಾರೆ, ಮತ್ತೆ ಈ ಮೊಬೈಲ್ಗೆ ದಾಸರಾಗಿದ್ದಾರೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಎಳೆ ಮಕ್ಕಳು ಸುಮಾರು 100ರಷ್ಟು ಎಂಟ್ರಿಗಳು ಜಾಸ್ತಿ ಮಿಕ್ಕಿ ಎಂಟ್ರಿಗಳು ಬಂದಿದೆ ಅಂತ ಹೇಳುವಾಗ ನಿಜವಾದ ಸಂತೋಷದ ವಿಚಾರವೇ. ಅದನ್ನು ಕ್ರೀಡೆಯನ್ನು ನಾವು ಒಂದು ರೀತಿ ಚಾಲೆಂಜ್ ಆಗಿ ತಗೊಂಡ್ರೆ ಮುಂದೆ ಅವರ ಸ್ಲೋಗನಲ್ಲಿ ಉಂಟು, ಫ್ಯೂಚರ್ ಒಲಿಂಪಿಯನ್ಸ್ ಸ್ಟೇಟ್ ಲೆವೆಲ್ ಕಿಡ್ಸ್ ಮೀಟ್ ಅಂತ ಹೇಳಿ. ಅಂದ್ರೆ ಮುಂದೆ ನಮಗೆ ಒಲಿಂಪಿಕ್ಸ್ಗೆ ಸಾಧನೆ ಮಾಡಲಿಕ್ಕೆ ಮ್ಯೂಸಿಯಂ ಆಗೋಗೆ ಸಾಧ್ಯ ಉಂಟು. ಅದು ನಮಗೆ ಸಾಧ್ಯ ಇಲ್ಲ, ನಿಜವಾಗಿ ಸಾಧ್ಯ ಉಂಟು. ನಿರಂತರ ಪ್ರಯತ್ನ ಬೇಕಂತ ಹೇಳುತ್ತಾ ಈ ಕ್ರೀಡಾಕೂಟಕ್ಕೆ ನಾನು ಶುಭ ಹಾರೈಸ್ತೇನೆ. ಎಲ್ಲರಿಗೂ ಏಕಲವ್ಯ ಪ್ರಶಸ್ತಿ ವಿಜೇತ ವೇಟ್ ಲಿಫ್ಟರ್ ಪುಷ್ಪರಾಜ್ ಹೆಗ್ಡೆ ಅವರು ಮಾತನಾಡಿ, ವ್ಯವಸ್ಥಿತವಾದ ರೀತಿಯಲ್ಲಿ ಸ್ಪರ್ಧೆಯನ್ನು ಆಯೋಜಿಸಿದ್ದು ಮಕ್ಕಳ ದೇಹ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಇಂತಹ ಕ್ರೀಡೆಗಳು ಸಹಕಾರಿ ಎಂದು ಹೇಳಿದರು. ಹೆತ್ತವರು ಅವರ ಜೊತೆಗೆ ಅವರ ಮಕ್ಕಳು ಈ ಒಂದು ದಿವಸದಲ್ಲಿ ಏನು ನಮ್ಮ ದೇಶಕ್ಕೆ ಆರೋಗ್ಯವಂತ ಮಕ್ಕಳ ಅಗತ್ಯ ಇದೆ, ಅವರನ್ನು ತಯಾರಿಸುವ ನಿಟ್ಟಿನಲ್ಲಿ ಈ ಒಂದು ಕ್ರೀಡೆಯ ಮುಖಾಂತರ ವ್ಯವಸ್ಥಿತವಾದ ಅಭ್ಯಾಸವನ್ನು ಮಾಡ್ತಾ ತಮ್ಮ ದೇಹ ಆರೋಗ್ಯ ಮಾನಸಿಕ ಆರೋಗ್ಯವನ್ನು ಕೂಡ ಎತ್ತಿ ಹಿಡಿಯುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಒಂದು ಖೇಲೋ ಇಂಡಿಯಾ ತರಬೇತುದಾರರಾಗಿರುವಂಥ ಬಕ್ಷೀಸ್ ಸಾಲ್ಯಾನ್ರವರು ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ. ಬೆಳಿಗ್ಗೆ ಸಂಜೆ ಮಕ್ಕಳಿಗೆ ಒಳ್ಳೆಯ ಉನ್ನತ ಮಟ್ಟದ ತರಬೇತಿಯನ್ನು ಕೂಡ ಕೊಟ್ಟು ಒಳ್ಳೆಯ ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನು ಈಗಾಗಲೇ ತಯಾರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆ ತನ್ನದೇ ಆದಂಥ ಒಂದು ಛಾಪನ್ನು ಹೊಂದಿದೆ, ಅಥ್ಲೆಟಿಕ್ಸ್ನಲ್ಲಾಗಲಿ ಬೇರೆ ಕ್ರೀಡೆಗಳಲ್ಲಾಗಲಿ. ಅಂತಾರಾಷ್ಟ್ರೀಯ ಅಥ್ಲೆಟಿಕ್ಸ್ಗಳಾದ ಅನಿಲ್ ಶೆಟ್ಟಿ, ಶ್ರೀಮಾ ಪ್ರಿಯದರ್ಶಿನಿ, ದಕ್ಷಿಣ ಕನ್ನಡ ಅಥ್ಲೆಟಿಕ್ಸ್ ಅಸೋಸಿಯೇಷನ್ನ ಕಾರ್ಯದರ್ಶಿ ತಾರನಾಥ್ ಶೆಟ್ಟಿ, ಹಿರಿಯ ಉಪಾಧ್ಯಕ್ಷ ಕರುಣಾಕರ್ ಶೆಟ್ಟಿ, ಕೋಶಾಧಿಕಾರಿ ಕೃಷ್ಣ ಶೆಣೈ, ಪ್ರಮುಖರಾದ ಬಕ್ಷಿತ್ ಸಾಲ್ಯಾನ್, ಎಬಿ ಸಾಲ್ಯಾನ್, ಆಲ್ ಇಂಡಿಯಾ ಅಥ್ಲೆಟಿಕ್ಸ್ ಫೆಡರೇಷನ್ನ ಉಸ್ತುವಾರಿ ಸ್ಯಾಮ್ಯುಯಲ್ ಆರ್ ಮತ್ತಿತರರು ಉಪಸ್ಥಿತರಿದ್ದರು. ಶ್ವೇತಾ ಸ್ವಾಗತಿಸಿ, ನೀನಾ ಶೆಟ್ಟಿ ವಂದಿಸಿ, ದೀಪ್ತಿ ಕರ್ಕಡ ನಿರೂಪಿಸಿದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.